ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ, ಸಹ ಪ್ರಾಯೋಜಕರು ನಿಪಾನ್ ಪೇಂಟ್, ಅಮೃತ್ ನೋನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕಸ್ತೂರಿ ಟೀ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಕಲ್ಬಾವಿ ದ ನ್ಯಾಚುರಲ್ ಚಾಯ್ಸ್. ಬಲೆಯೀರು ಮಲ್ಲಿಗೆದ ತೆಲಿಕೆದಾರು ಶ್ರೀಮಂಗಳಾಂಬೆಯೀರು ತೆಲಿಕೆದಾರು ಶ್ರೀಮಂಗಳಾಂಬೆಯೀರು ಇಲ್ಲೆಡೆಗು ಬರಡು ಒಲಿದು ಮಂಗಳೂರು ಬೋಳಾರದ ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಅಕ್ಟೋಬರ್ 15ರಿಂದ ಅಕ್ಟೋಬರ್ 25ರವರೆಗೆ ಶ್ರೀ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಪರಶುರಾಮ ಸೃಷ್ಟಿಯ ಕರಾವಳಿಯಲ್ಲಿ ಮಂಗಳಾದೇವಿಯಿಂದ ಮಂಗಳೂರು ಎಂಬ ಹೆಸರು ಬಂತು ಎಂಬ ಮಾತುಗಳಿವೆ. ಲಿಂಗ ಸ್ವರೂಪಿಯಾದ ಮಂಗಳಾದೇವಿಯನ್ನು ಬೇಡಿದ ಭಕ್ತರಿಗೆ ಅಭಯ ಹಸ್ತವನ್ನ ನೀಡುವ ದೇವಿಯಾಗಿದ್ದಾಳೆ. ದೇಶ ವಿದೇಶಗಳಲ್ಲಿ ಸಹಸ್ರಾರು ಭಕ್ತರನ್ನ ಹೊಂದಿರುವ ಪುಣ್ಯಕ್ಷೇತ್ರ ಇದಾಗಿದೆ. ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ನವರಾತ್ರಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿರುವುದನ್ನು ಕಾಣಬಹುದು.
ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ ಮಂಗಳಾಂಬಿಕೆ ದೇವಿಗೆ ಒರಂಬೊದಿನೊತ ಪೂಜೆ ಮಂಗಳಾಂಬಿಕೆ ದೇವಿಗೆ ಒರಂಬೊದಿನೊತ ಪೂಜೆ ಕುಡ್ಲದ ಮಣ್ಣಡು ಮಾಯಡು ಮೆರಪಿನ ದೇವಿಗೆ ಮಹಾಪೂಜೆ ಕಾರ್ನಿಕೊದಿಂಜಿನ ಮಂಗಳ ದೇವಿಗೆ ಶುಕ್ರವಾರ ಪೂಜೆ ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ ಜತ್ತಿನ ಭುವನೇಶ್ವರಿಯಪ್ಪೆ ಬುಳೆ ಭಾಗ್ಯೊಳೆಗು ಸೌಭಾಗ್ಯುಣೆಯೀರಪ್ಪೆ ಭೂಮಿಗೆ ಜತ್ತಿನ ಭುವನೇಶ್ವರಿಯಪ್ಪೆ ಬುಳೆ ಭಾಗ್ಯೊಳೆಗು ಸೌಭಾಗ್ಯುಣೆಯೀರಪ್ಪೆ ದಿನ ದಿನ ಇರಣ ಪುದರನು ಸುಗಿತೊನುವೆ ದಿನ ದಿನ ಇರಣ ಪುದರನು ಸುಗಿತೊನುವೆ ಚಿಂತೆನೆ ಕಲೆದು ಸೌಖ್ಯನು ಕೊರ್ಲೆಪ್ಪೆ ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ ಮಂಗಳದೇವಿನ ಕ್ಷೇತ್ರೊಡು ಮಾನಮಿದ ಪೂಜೆ ಸರ್ವಮಂಗಳೇ ಜನನಿ ಜಗದಂಬೆ ಸಂಕಷ್ಟೊಲನೆ ಕಳಪಿನ ಮಹಮಾಯೇ ಸರ್ವಮಂಗಳೇ ಜನನಿ ಜಗದಂಬೆ. ಅಕ್ಟೋಬರ್ 15ರ ಭಾನುವಾರ ವಿದ್ವಾನ್ ಪಂಜಾಬ್ ಭಾಸ್ಕರ ಭಟ್ ನವರಾತ್ರಿ ಉತ್ಸವದ ಉದ್ಘಾಟನೆಯನ್ನ ನೆರವೇರಿಸಿದರು. ಅಕ್ಟೋಬರ್ 23ರ ಸೋಮವಾರ ಮಹಾನವಮಿಯಂದು ಚಂಡಿಕಾ ಹೋಮ, ರಾತ್ರಿ ದೊಡ್ಡರಂಗ ಪೂಜೆ, ಸಣ್ಣ ರಥೋತ್ಸವ ನೆರವೇರಲಿದೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಪೂಜಾ ವಿಧಿವಿಧಾನದ ಬಗ್ಗೆ ಈ ರೀತಿ ಹೇಳ್ತಾರೆ. ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೆ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ. ಮಹತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ವರ್ಷಂಪ್ರತಿ ಆಗತಕ್ಕಂಥ ಶರನ್ನವರಾತ್ರಿ ಮಹೋತ್ಸವ ಈ
ವಿಚಾರವಾಗಿ ಮೊನ್ನೆಯ ದಿವಸ ಪ್ರಾರಂಭ ಆಶ್ವೀಜ ಶುದ್ಧ ಪಾಡ್ಯದಿಂದ ವಿಜಯದಶಮಿ ತನಕ ನಡೆಯುವಂಥ ಮಹೋತ್ಸವಗಳು ಸಾಂಗವಾಗಿ ಈ ಹಿಂದಿನಂತೆ ಪೂರ್ವ ಪದ್ಧತಿಯಂತೆ ನಡೆಯುತ್ತದೆ. ಪ್ರಥಮ ದಿವಸ ಪ್ರಾತಃ ಕಾಲ 9 ಗಂಟೆಗೆ ಗಣಪತಿ ಪ್ರಾರ್ಥನೆ, ಹಾಗೆ ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನವರಾತ್ರಿ ಉತ್ಸವ ಪ್ರಾರಂಭ ಆಗ್ತದೆ. ಆ ಬಳಿಕ ದೇವರಿಗೆ ನವಕ ಕಲಶಾಭಿಷೇಕ, ಪಂಚಾಮೃತಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನಕ್ಕೆ ಭಕ್ತರಿಗೆಲ್ಲ ಅನ್ನ ಸಂತರ್ಪಣೆ, ಸಾಯಂಕಾಲ 4 ಗಂಟೆಯಿಂದ ಭಕ್ತಾದಿಗಳ ಸೇವಾ ಪೂಜೆ ಎಲ್ಲ ನಡೆಯುತ್ತದೆ. ಹಾಗೆ ರಾತ್ರಿ 10 ಗಂಟೆಗೆ ಮಹಾಪೂಜೆ, ಹೀಗೆ ಪ್ರತಿನಿತ್ಯವೂ ನಡೆಯುತ್ತದೆ. ಇದೂ ಅಲ್ಲದೆ ಚೌತಿಯ ದಿವಸ ಮಹಾಗಣಪತಿ ಪ್ರಯುಕ್ತವಾಗಿ ಭಂಡಾರದ ವತಿಯಿಂದ 24 ತೆಂಗಿನಕಾಯಿ ಗಣಯಾಗ, ಹಾಗೆ ಮೂಲಾ ನಕ್ಷತ್ರ ದಿವಸ ಶಾರದಾ ಪೂಜೆ ಮಾಡುವ ದಿವಸ ಆ ದಿವಸ ರಾತ್ರಿಗೆ ಪೂಜೆ ಆಗಿ ರಾತ್ರಿ ಬಲಿ ಉತ್ಸವ ಇದೆ. ಈ ಬಲಿ ಉತ್ಸವ ನಡೆಯುತ್ತದೆ. ಇದು ವಿಜಯದಶಮಿ ಅವಭೃತ ತನಕ ಬಲಿ ಉತ್ಸವಗಳು ನಡೆಯುತ್ತದೆ. ಶಾರದಾ ಪೂಜೆ ಮರುದಿವಸದಿಂದ ಹಾಗೆ ಮಹಾನವಮಿಯ ದಿವಸ ಚಂಡಿಕಾಯಾಗ ದೇವಳದ ವತಿಯಿಂದ ನಡೆಯುತ್ತದೆ. ಈ ಚಂಡಿಕಾಯಾಗ ಆಗಿ ದೇವರ ವಾಹನಗಳಿಗೆಲ್ಲ ಆಯುಧ ಪೂಜೆ ಮಧ್ಯಾಹ್ನಕ್ಕೆ, ಮಹಾಪೂಜೆ, ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಪ್ರಸಾದ ವಿತರಣೆ, ಹೀಗೆ ಸಾಯಂಕಾಲ ಭಕ್ತಾದಿಗಳಿಂದ ಸೇವಾ ಪೂಜೆಗಳೆಲ್ಲ ಆಗಿ ರಾತ್ರಿಗೆ ದೊಡ್ಡ ರಂಗ ಪೂಜೆ ಇದೆ. ಆ ಬಳಿಕ ದೇವರ ಉತ್ಸವ ಎಲ್ಲ ನಡೆದು ಸಣ್ಣ ರಥೋತ್ಸವ ನಡೆಯುತ್ತದೆ. తెలికిదా మోనేను తూపినని ఆసిని ఇంక్లిగు అమ్మా తెలికిదా మోనేను తూపినని ఆసిని ఇంక్లిగు ఈ కుడ్ల దూరును ಬೆಳಗಿಂಚಿ ಅಪ್ಪಿಗು ಮಂಗಳಾದೇವಿಂದು ಪುದರು ಮಾಂಗಲ್ಯ ಸೂತ್ರದ ಭಾಗ್ಯುಡು ಪುಣ್ಣನ ಜನ್ಮ ಪುಣ್ಯ ಬಾಳ್ವಿನಿ ಧನ್ಯನಮ್ಮ ಪುಣ್ಣನ ಜನ್ಮ ಪುಣ್ಯ ಬಾಳ್ವಿನಿ ಧನ್ಯನಮ್ಮ ಅಮ್ಮ ತಿಳಿಕೆದ ಮೋನಿನು ಕಸದನೆ ಸರನಾ ಕಾಂತಿ ಬುಲ್ಪು ಪುಲ್ಯ ಜಾಮಾನಿಕ್ ಆರತಿದ ಸುತ್ತು ಅಕ್ಕಸದನೆ ಸರನಾ ಕಾಂತಿ ಬುಲ್ಪು ಪುಲ್ಯ ಜಾಮಾನಿಕ್ ಆರತಿದ ಸುತ್ತು ಭಕ್ತರಿನ ದುನಿಪೇ ಸುಪ್ರಭಾತ ಭಕ್ತರಿನ ದುನಿಪೇ ಸುಪ್ರಭಾತ ಧರ್ಮನು ಒರಿ ಪುನಃ ಓ ಮಾಯಿನಿಕ್ ಧರ್ಮನು ಒರಿ ಪುನಃ ಓ ಮಾಯಿನಿಕ್ ಮಂಗಳಾದೇವಿ ಅಮ್ಮ ಸರ್ವಲಾಯಿರೆ ಅಮ್ಮ ಅಮ್ಮೈ ತಿಳಿಕೆದ ಮೋನೆನು ತೂಪಿನನೆ ಆಸನೆ ಇಂಕ್ಲಿಗು ಅಮ್ಮೈ ತಿಳಿಕೆದ ಮೋನೆನು ತೂಪಿನನೆ ಆಸೆ ಇಂಕ್ಲಿಗು ಅಕ್ಟೋಬರ್ 24ನೇ ಮಂಗಳವಾರ ವಿಜಯದಶಮಿಯಂದು ವಿದ್ಯಾರಂಭ ಮತ್ತು ತುಲಾಭಾರ ಸೇವೆ ಬೆಳಗ್ಗೆ 9:30ಕ್ಕೆ ನೆರವೇರಲಿದೆ. ಮಧ್ಯಾಹ್ನ 12:30ಕ್ಕೆ ರಥಾರೋಹಣ, ಸಂಜೆ 7ಕ್ಕೆ ರಥೋತ್ಸವ ನಡೆಯಲಿದೆ. ಅಕ್ಟೋಬರ್ 25ನೇ ಬುಧವಾರ ಅವಭೃತ ಮಂಗಳ ಸ್ನಾನ ನೆರವೇರಲಿದೆ. ಅಕ್ಟೋಬರ್ 26ರ ಗುರುವಾರ ಸಂಜೆ 6:30ಕ್ಕೆ ಸಂಪ್ರೋಕ್ಷಣೆ, ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಲಿದೆ. ವಿಜಯದಶಮಿಯಂದು ಪ್ರಾತಃ ಕಾಲದಲ್ಲಿ ಪೂಜೆ, ದೇವರಿಗೆ ನವಕ ಕಲಶಾಭಿಷೇಕ, ಪ್ರಸನ್ನ ಪೂಜೆಯನ್ನು ಮಾಡಿಕೊಂಡು ಬೆಳಿಗ್ಗೆ 9 ಗಂಟೆಗೆ ದೇವರ ಅಲಂಕಾರ ಎಲ್ಲ ತೆಗೆದು ದೇವರ ಮುಂಭಾಗದಲ್ಲಿರುವಂಥ ಅಶ್ವತ್ಥಗಟ್ಟೆಯಲ್ಲಿ ನಾಗನ ಸನ್ನಿಧಿಯಲ್ಲಿ
ತೆನೆಯನ್ನು ಇದು ಧಾನ್ಯಲಕ್ಷ್ಮಿ ಪೂಜೆ, ಈ ಪೂಜೆಯನ್ನು ಮಾಡಿಕೊಂಡು ಕೊರಳನ್ನೆಲ್ಲ ವೈಭವದಿಂದ ಮೆರವಣಿಗೆಯಲ್ಲಿ ದೇವರ ಗರ್ಭಕ್ಕೆ ತಂದು ಪೂಜೆಯನ್ನು ಮಾಡಿ ಭಕ್ತಾದಿಗಳಿಗೆಲ್ಲ ಪ್ರಸಾದವನ್ನು ವಿತರಣೆ ಮಾಡ್ತೇವೆ. ಆ ಬಳಿಕ ಮಕ್ಕಳಿಗೆ ವಿದ್ಯಾರಂಭ ಪ್ರಾರಂಭ ಮಾಡುವಂಥ ಶುಭ ದಿವಸ, ಒಳ್ಳೆಯ ದಿವಸ. ಆ ದಿವಸದಲ್ಲಿ ಸಾಧಾರಣ ಒಂದು 200 ಮಕ್ಕಳಿಗೆ ವಿದ್ಯಾರಂಭ ಬೇರೆ ಬೇರೆ ಪೂಜೆ ಆಗುತ್ತದೆ. ಅದೂ ಅಲ್ಲದೆ ಭಕ್ತಾದಿಗಳು ಹರಕೆಯನ್ನು ಹೇಳಿದಂಥ, ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕೆ ಹೇಳಿದಂಥ ಅಥವಾ ರೋಗ ರುಜಿನಗಳ ಪರಿಹಾರಕ್ಕೆ ಹೇಳಿದಂಥ ತುಲಾಭಾರ ಸೇವೆ ಇದು ನಡೆಯುತ್ತದೆ ಇಲ್ಲಿ ದೇವರ ಮುಂಭಾಗದಲ್ಲಿ. ಇದೆಲ್ಲ ಆಗಿ 12 ಗಂಟೆಗೆ ಸರಿಯಾಗಿ ಮಧ್ಯಾಹ್ನ ಮಹಾಪೂಜೆ ಆಗಿ ಬಲಿ ಹೊರಟು ರಥೋತ್ಸವ. ಈ 1 ಗಂಟೆಗೆ ಸರಿಯಾಗಿ ರಥೋತ್ಸವ. ಆ ಬಳಿಕ ದೇವರಿಗೆ ಪ್ರಸಾದ ವಿತರಣೆ. ಸಾಯಂಕಾಲ 7 ಗಂಟೆಗೆ ರಥ ಸವಾರಿ. ಈ ರಥ ಸವಾರಿಗೆ ಮಂಗಳಾದೇವಿಯ ಪೌಂಜಿ ಅಂತ ಒಂದು ಗ್ರಾಮ್ಯ ಭಾಷೆಯಲ್ಲಿ ವಿಚಾರವಿದೆ. ಯಾಕೆಂದರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ಯಾವುದೆಲ್ಲ ಪರಿಕರಗಳನ್ನು ಹಿಡಿದುಕೊಂಡು ಅವರ ಉಡುಗೆ ತೊಡುಗೆಯನ್ನು ಮಾಡಿ ರಥದ ಮುಂದೆ ಸಾಗ್ತಾ ಇದ್ದರಂತೆ. ಅದೇ ರೀತಿಯಾಗಿ ಅದಕ್ಕೆ ಮಂಗಳಾದೇವಿಯ ಪೌಂಜಿ ಉತ್ಸವ ಅಂತ ಹೇಳ್ತಾರೆ. ಹೀಗೆ ಇದನ್ನು ರಥ ಸವಾರಿಯಾಗಿಕೊಂಡು ಮಾರ್ನಮಿಕಟ್ಟೆಯವರೆಗೆ ದೇವರ ರಥ ಸವಾರಿ ಆಗ್ತದೆ. ಆ ಬಳಿಕ ಶಮೀಕಟ್ಟೆಯಲ್ಲಿ ಶಮೀ ವೃಕ್ಷ, ಬನ್ನಿ ಮರ ಅಂತ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಆ ಪ್ರಸಾದವನ್ನು ಹಿಡಿದುಕೊಂಡು ರಾಜಾಂಗಣಕ್ಕೆ ಬಂದು ದೇವರ ಬಲಿ ಉತ್ಸವ ಎಲ್ಲ ನಡೆದು ಮಹಾಪೂಜೆ ಆಗ್ತದೆ. ಮರುದಿವಸ ಅವಭೃತ ಸ್ನಾನ, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕವಂತೆ ಮಹಾಪೂಜೆಗಳು, ಮಧ್ಯಾಹ್ನ ಪ್ರಸಾದ ವಿತರಣೆ. ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಬಲಿ ಉತ್ಸವಗಳೆಲ್ಲ ಕ್ರಮದಂತೆ ನಡೆದು ವಸಂತಗಟ್ಟೆಯಲ್ಲಿ ಓಕುಳಿ ಪೂಜೆ, ಅವಭೃತ ಸ್ನಾನಕ್ಕೆ ಪೂಜೆಗಳೆಲ್ಲ ಆಗಿ ಸಣ್ಣ ಬಂಡಿಯಲ್ಲಿ ಕುಳಿತುಕೊಂಡು ದೇವರು ಹೊಯ್ಗೆ ಬಜಾರ್ನ ಉಪ್ಪಿನಕೋಟೆ ಎಂಬಲ್ಲಿ ಅವಭೃತ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ಹಿಂತಿರುಗಿ ಬಂದು ರಾಜಾಂಗಣದಲ್ಲಿ ದರ್ಶನ ಬಲಿ ಸೇವೆ ಆಗಿ ಗರ್ಭಗೃಹವನ್ನು ಸೇರಿ ಮಹಾಪೂಜೆ ಆಗ್ತದೆ. ಅಲ್ಲಿಗೆ ನವರಾತ್ರಿ ಉತ್ಸವೆಲ್ಲವೂ ಸಮಾಪ್ತಿಯಾಗುತ್ತದೆ. ಹೀಗೆ ಮರುದಿವಸ ದೇವರ ಸಾನ್ನಿಧ್ಯಕ್ಕೆ ಶುದ್ಧಿ ಕಲಶ, ಮಂತ್ರಾಕ್ಷತೆ. ಇನ್ನು ವಿಶೇಷವಾಗಿ ಸ್ವಯಂವರ ಪಾರ್ವತಿ ಪೂಜೆ ಇದೆ. ಮಂಗಳಾದೇವಿಯ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡಿದ್ದಾದರೆ ಭಕ್ತಾದಿಗಳೆಲ್ಲ ಮದುವೆ ಆಗದಂಥ ಕನ್ಯೆಗೆ ಶೀಘ್ರದಲ್ಲಿ ವರಪ್ರಾಪ್ತಿಯಾಗುತ್ತದೆ ಎಂದು ಇದು ವಿಶೇಷವಾದಂಥ ಒಂದು ಸಾನ್ನಿಧ್ಯ ನಡೆಯುವ ಪೂಜೆ. ಇನ್ನು ಮಂಗಳೂರು ದಸರಾ ಅಂದರೆ ಮಂಗಳಾದೇವಿಯ ರಥೋತ್ಸವವೇ ಪ್ರಧಾನ. ಮಂಗಳೂರಿಗೆ ಹೆಸರು ಬಂದಂಥ ಮಂಗಳಾದೇವಿ ಎಷ್ಟೋ ವರ್ಷಗಳ ಇತಿಹಾಸವು ಇದಕ್ಕೆ ಕ್ಷೇತ್ರಕ್ಕೆ ಇದೆ. ಆದ್ದರಿಂದ ಮಂಗಳೂರು ದಸರಾ ಅಂದರೆ ಮಂಗಳಾದೇವಿ ದೇವಸ್ಥಾನದ ರಥೋತ್ಸವ ಎಂಬುದಾಗಿ ಹೇಳುತ್ತೇವೆ.
ರಮಾನಾಥ ಹೆಗ್ಡೆ ಆಡಳಿತ ಮುಕ್ತೇಸರರ ಮಾರ್ಗದರ್ಶನದಲ್ಲಿ ನವರಾತ್ರಿ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ವಿಜಯದಶಮಿಯಂದು ರಾತ್ರಿ ವಿಶಿಷ್ಟವಾದ ಟ್ಯಾಬ್ಲೋಗಳು, ಹುಲಿವೇಷಗಳು, ಭವ್ಯವಾದ ವಿದ್ಯುತ್ ದೀಪಾಲಂಕಾರ ನಡೆಯುತ್ತದೆ. ಶ್ರೀಮಂಗಳಾಂಬಿಕೆಯು ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೈಕಲ್ ಪ್ಯೂರ್ ಅಗರಬತ್ತಿ, ಸಹ ಪ್ರಾಯೋಜಕರು ನಿಪಾನ್ ಪೇಂಟ್, ಅಮೃತ್ ನೋನಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಕಸ್ತೂರಿ ಟೀ, ಸತ್ಯನಾಥ್ ಸ್ಟೋರ್ ಬ್ರಹ್ಮಾವರ, ಕಲ್ಬಾವಿ ದ ನ್ಯಾಚುರಲ್ ಚಾಯ್ಸ್.